ಮುಂಬೈಯಿಂದ ಮಂಗಳೂರಿಗೆ ತೆರಳುವಂತಹ ಮತ್ಸ್ಯಗಂಧ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಬೇರೆ ಬೇರೆ ಬೋಗಿಯಲ್ಲಿ ಪ್ರಯಾಣಿಸ್ತಾ ಇದ್ದ ಮಂಗಳೂರು ಮೂಲದ ಇಬ್ಬರು ಮಹಿಳಾ ಪ್ರಯಾಣಿಕರ ಅಮೂಲ್ಯ ವಸ್ತುಗಳಿದ್ದ ಬ್ಯಾಗ್ ಕಳವು ನಡೆದಿದೆ. ಮಡಂಗಾಂವ್ ರೈಲು ನಿಲ್ದಾಣದಲ್ಲಿ 10 ನಿಮಿಷಗಳ ರೈಲು ನಿಲ್ಲಿಸಿದಂತಹ ವೇಳೆ ಈ ಕಳವು ನಡೆದಿದೆ. ರೈಲು ಸಂಖ್ಯೆ 12619ರಲ್ಲಿ ಪ್ರಯಾಣಿಸ್ತಾ ಇದ್ದ ಮುಲ್ಕಿ ಮೂಲದ ರಜನೀಶ್ ಶೆಟ್ಟಿ ಹಾಗೂ ಸುರತ್ಕಲ್ ಮೂಲದ ವಿನಯ ಶೆಟ್ಟಿ ಎಂಬಿಬ್ಬರ ಬ್ಯಾಗ್ ಕಳವು ನಡೆದಿದೆ. ಬೋಗಿ ಸಂಖ್ಯೆ S5 ಹಾಗೂ ಬೋಗಿ ಸಂಖ್ಯೆ S3ಯಲ್ಲಿ ಬಾಗಿಲು ಪಕ್ಕದ ಸೀಟ್ನಲ್ಲಿ ಮುಂಜಾನೆ ಸುಮಾರು 4 ಗಂಟೆಗೆ ಮಲಗಿದ್ದ ಮಹಿಳೆಯರ ಬ್ಯಾಗ್ ಅನ್ನು ಎಳೆದುಕೊಂಡು ಪರಾರಿಯಾಗಿದ್ದಾರೆ. S3ಯಲ್ಲಿ ಮಲಗಿದ್ದ ಮಹಿಳೆಯ ಬ್ಯಾಗ್ ಎಳೆಯುವಂತಹ ವೇಳೆ ಜೋರಾಗಿ ಬೊಬ್ಬೆ ಹಾಕಿದ್ದು ಕೂಡಲೇ ಆತನ ಹಿಂದೆ ಓಡಿ ಹೋಗಿ ಹಿಡಿಯಲು ಪ್ರಯತ್ನ ಮಾಡಿ ಬಳಿಕ ಬೋಗಿಯಿಂದ ಹಾರಲು ಯತ್ನಿಸಿ ಜೀವಕ್ಕೆ ಅಪಾಯವಾಗುವುದು ಸ್ವಲ್ಪದರಲ್ಲಿ ತಪ್ಪಿದೆ. ಇದೇ ರೀತಿ S5ರಲ್ಲಿ ಬೋಗಿಯಲ್ಲಿದ್ದಂತಹ ಮಹಿಳೆಯ ಬ್ಯಾಗ್ ಅನ್ನು ಕೂಡ ಇದೇ ಮಾದರಿಯಲ್ಲಿ ಎಗರಿಸುವಂತಹ ಸಂದರ್ಭದಲ್ಲಿ ಮಹಿಳೆ ಜೋರಾಗಿ ಕಿರುಚಿದಾಗ ಹತ್ತಿರದ ಯುವಕರು ನೋಡ್ತಾ ಇದ್ದಂತೆ ರೈಲಿನಿಂದ ಹಾರಿ ಹೋಗಿ ಅಲ್ಲೇ ರೈಲು ನಿಲ್ದಾಣ ಪಕ್ಕದಲ್ಲಿ ನಿಲ್ಲಿಸಿದ್ದ ಗೋಲ್ಡ್ ಬಣ್ಣದ ಸ್ವಿಫ್ಟ್ ಕಾರ್ನಲ್ಲಿ ಕುಳಿತು ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ಮಡಂಗಾಂವ್ ರೈಲು ನಿಲ್ದಾಣದಲ್ಲಿ ಕಳವು ಪ್ರಕರಣಗಳು ನಡೀತಾಲೇ ಇವೆ ಎಂಬ ಮಾತನ್ನು ರೈಲ್ವೆ ಟಿಟಿಯವರು ಉಲ್ಲೇಖ ಮಾಡ್ತಾರೆ. ರೈಲ್ವೆ ಪೊಲೀಸ್ಗೆ ಆನ್ಲೈನ್ ಮೂಲಕ ದೂರು ನೀಡಿ ಸುಮಾರು 1 ಗಂಟೆಗಳ ಕಾಲ ಕಳವು ನಡೆದ ಪ್ರಕರಣದ ಬಗ್ಗೆ ರೈಲ್ವೆ ಇಲಾಖೆಯ ಟಿಟಿಸಿಯವರು ತನಿಖೆ ನಡೆಸ್ತಾ ಇದ್ದರೂ ಕೂಡ ರೈಲ್ವೆ ಪೊಲೀಸರು ಕನಿಷ್ಠ ಬೋಗಿಯೊಳಗೆ ಕಾಲಿಡುವ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ರೈಲಿನಲ್ಲಿ ಪ್ರಯಾಣಿಸುವ ಮಹಿಳೆಯರಿಗೆ ಯಾವುದೇ ಭದ್ರತೆ ಅಥವಾ ಸುರಕ್ಷತೆ ವ್ಯವಸ್ಥೆ ಇಲ್ಲದಿರುವಂಥದ್ದು ಕೂಡ ಆತಂಕಕಾರಿ ಸಂಗತಿ. ರೈಲ್ವೆ ಸಚಿವರು ರೈಲು ಬೋಗಿಯೊಳಗಿನ ಅವ್ಯವಸ್ಥೆಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಮಹಿಳೆಯರ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಮಹಿಳಾ ಪ್ರಯಾಣಿಕರು ಒತ್ತಾಯ ಮಾಡಿದ್ದಾರೆ. ಇದೀಗ ಕಳ್ಳತನದ ಬಗ್ಗೆ ರೈಲ್ವೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ.